ಕುದುರೆಮುಖ ಕಬ್ಬಿಣದ ಅದಿರು ಕಾರ್ಖಾನೆ ಸ್ಥಾಪಿಸಲು ಉದ್ಯೋಗ ಯೋಜನೆಯ ಕುರಿತು ಸಾರ್ವಜನಿಕ ಸಭೆಯು ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ನಡೆದ ಸಾರ್ವಜನಿಕ ಅಹವಾಲು ಸ್ವೀಕಾರ ಕಾರ್ಯಕ್ರಮದಲ್ಲಿ ಕುದುರೆಮುಖ ಕಬ್ಬಿಣದ ಅದಿರು ಕಾರ್ಖಾನೆ ಸ್ಥಾಪಿಸಲು ಉದ್ಯೋಗ ಯೋಜನೆ ಕುರಿತು ಅಧಿಕಾರಿಗಳು ಸಾರ್ವಜನಿಕ ಸಭೆ ನಡೆಸಿದರು. ಯೋಜನಾ ವೆಚ್ಚ, ಉದ್ಯೋಗ, ಪರಿಸರ ಮಾಲಿನ್ಯ ಆಗದಂತೆ ಸ್ಥಾವರ ನಿರ್ಮಾಣ, ಸ್ಥಳೀಯರಿಗೆ ಉದ್ಯೋಗ ನೀಡುವ ಕುರಿತು ಕಂಪನಿಗಳು ಕೈಗೊಂಡ ತೀರ್ಮಾನಗಳ ಕುರಿತು ಕಂಪನಿ ಅಧಿಕಾರಿಗಳು ಮಾಹಿತಿ ನೀಡಿದರು. ಸಂಸ್ಥೆಯ ಅಧೀನದಲ್ಲಿ ಒಟ್ಟು 166.16 ಎಕರೆ ಭೂಮಿ ಲಭ್ಯವಿದೆ. 11 ಎಕರೆ ಪ್ರದೇಶದಲ್ಲಿ ನೂತನ ಘಟಕ ತಲೆ ಎತ್ತಲಿದೆ. 54.8 ಎಕರೆ ಗ್ರೀನ್ ಬೆಲ್ಟಿಗಾಗಿ ಮೀಸಲಿರಿಸಲಾಗಿದೆ. ನೇರವಾಗಿ 511 ಮಂದಿಗೆ, ಪರೋಕ್ಷವಾಗಿ 1500 ಮಂದಿಗೆ ಉದ್ಯೋಗ ಅವಕಾಶ ದೊರೆಯಲಿದೆ ಎಂದು ಹೇಳಿದರು. ಸ್ಥಾವರ ಸ್ಥಾಪಿಸುವುದಾದರೆ ಯಾವುದೇ ರೀತಿಯ ಪರಿಸರಕ್ಕೆ ಆಸುಪಾಸಿನ ಜನರಿಗೆ ತೊಂದರೆಯಾಗದ ರೀತಿಯಲ್ಲಿ ಸ್ಥಾಪಿಸುವುದಾದರೆ ಸ್ಥಾಪಿಸಿ. ಜಾಗ ಬಿಟ್ಟುಕೊಟ್ಟ ನಿರ್ವಾಸಿತರಿಗೆ, ಸ್ಥಳೀಯರಿಗೆ ಮೊದಲು ಉದ್ಯೋಗ ನೀಡುವ ಮುಚ್ಚಳಿಕೆ ಬರೆದುಕೊಟ್ಟು ಸ್ಥಾವರ ಸ್ಥಾಪಿಸಬೇಕು ಎಂದು ಮನವಿ ಮಾಡುತ್ತಿದ್ದೇವೆ. ನಿರ್ಧಾರದಿಂದ ನೆಕ್ಸ್ಟ್ ದಿನ ನಮ್ಮ ಜನತೆ ಏನಿದೆ, ನಾವು ಕೂಡ ಇಲ್ಲಿ ಬಂದು ನಮ್ಮ ದೂರುಗಳನ್ನ ಇನ್ನೊಂದಿನ ಮತ್ತೆ ಕೊಡುವಾಗ ಆಗುತ್ತೆ. ಅದೇ ಕಾರಣದಿಂದ ಈಗಾಗಲೇ ಏನು ಲೋಕಲ್ ರೈಟ್ಸ್ಗಳಿಗೆ ಇಲ್ಲಿ ಟ್ರೈನಿಂಗ್ ಆಗಿ ತಗೊಳ್ತಾ ಇದ್ದಾರೆ. ಆದರೆ ಟ್ರೈನಿಂಗ್ ಅನ್ನು ಕೊಡ್ತಾರೆ, 1 ವರ್ಷದ ಟ್ರೈನಿಂಗು ಅಥವಾ 2 ವರ್ಷಕ್ಕೆ ಒಂದು ಮುಂದೂಡಿ ಟ್ರೈನಿಂಗ್ ಅನ್ನು ಕೊಡ್ತಾರೆ. ಆದರೆ ಯಾವುದೇ ಲೋಕಲ್ ರೈಟ್ಸ್ಗೆ ಇದುವರೆಗೆ ಇಲ್ಲಿ ರಿಕ್ರೂಟ್ಮೆಂಟ್ ಆಗಿಲ್ಲ. ಇತ್ತೀಚೆಗೆ ಆಗಿರುವ ರಿಕ್ರೂಟ್ಮೆಂಟ್ ಅಲ್ಲಿ ಬೇರೆಯವರಿಗೆ ಜಾಬ್ ಅನ್ನು, ಬೇರೆ ಕಡೆ ಸ್ಟೇಟ್ನವರಿಗೆ ಜಾಬ್ ಅನ್ನು ಕೊಟ್ಟಿದ್ದಾರೆ ಅಂತ ವಿಷಯ ಬರ್ತದೆ. ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಲಿನ್ಯಗಳು ಆಗುವಂಥದ್ದು, ಅದು ನೀರು ಇರ್ಬೋದು, ಗಾಳಿ ಇರ್ಬೋದು, ಅಥವಾ ಆರೋಗ್ಯ ಇರ್ಬೋದು, ಯಾವುದೇ ವಿಭಾಗದಲ್ಲಿ ಪರಿಸರಕ್ಕೆ ಹಾನಿಯಾಗುವಂಥ, ಮನುಷ್ಯರಿಗೆ ಆರೋಗ್ಯಕ್ಕೆ ಹಾನಿಕರ ಆಗುವಂಥ ಯಾವುದೇ ಇದೆ ಅದನ್ನು ವೈಜ್ಞಾನಿಕ